ಈ ಹಾಳಾದ ಬಸ್ ಇವತ್ತು ಎಲ್ಲಿಗೆ ಹೋಯ್ತೇನೋ. ಎಷ್ಟು ಹೊತ್ತಾಯ್ತು, ಕಡೆಗೂ ಬಸ್ ಬತ್ತಿಲ್ಲೇ ಅಂತ ಇವತ್ತು. ನಾನೆಂತೂ ಯಾವತ್ತೂ ಪಿಕ್ಚರಿಗೆ ಹೋಯ್ಲಿಲ್ಲ, ಟ್ಯಾಕಿಸಿಗೆ ಓದ್ದೇ ಇಲ್ಲ ನಾನು. ಇವತ್ತೆಲ್ಲ ಫ್ರೆಂಡ್ಸ್ ಎಲ್ಲ ಫೋರ್ಸ್ ಮಾಡ್ರಂತ ಬತ್ತೆ ಅಂತ ಹೇಳ್ರೆ ನಮ್ಮೂರಿನ ಬಸ್ ಅಂತೂ ಹಾಳಾದ್ದು ಒಂದಿನ ಇದ್ರೆ ಒಂದಿನ ಇರೋದಿಲ್ಲ. ಈ ಅಮ್ಮ ಅಂತೂ ದೊಡ್ಡ ಗಲಾಟೆ ಎಷ್ಟೊತ್ತಿಗೂ. ಅಪ್ಪ ಒಯ್ಯೋದಿಲ್ಲ, ಈ ಅಮ್ಮನೇ ಅಪ್ಪನ ಹತ್ರ ಇಲ್ದಿದ್ದೆಲ್ಲ ಹೇಳಿಕೊಡೋದು. ಇವತ್ತು ಈ ಬ್ಲೌಸ್ ಸರಿಯೇ ಇಲ್ಲ ಅಂತ ಎಂತ ಹೇಳಿಕೊಡ್ಕಿತ್ತು. ಎಲ್ಲರೂ ಹೈಕಮ್ಮಂಗೆ ಹೈಕೊಂಡಿದೆ. ಹಂಗಾರೆ ನಂಗೂ ಈಗ ಫ್ರೆಂಡ್ಸ್ ಎಲ್ಲ ಸೀರೆ ಉಟ್ಕೊ ಬರ್ಕಂದ್ರ ಮೇಲೆ ನಾನು ಒಬ್ಬಳೆ ಡ್ರೆಸ್ ಹಾಕೊಂಡು ಹೋಗ್ಕತ್ತಾ ಹೇಳ್ರೆ ಅರ್ಥವೇ ಆಗ್ತಿಲ್ಲ. ನನ್ನ ಅಪ್ಪ ಅಮ್ಮ ಈಗಲೂ ಹಾಗೆ ನಾ ಹೇಳೋದು ಯಾವುದೂ ಅವ್ರಿಗೆ ಅರ್ಥವೇ ಆಗ್ತಿಲ್ಲ. ಪದ್ಧತಿ ಆದರೆ ಸ್ವಲ್ಪನಾರು ಒಡ್ಡಿಲ್ಲ. ಹಂಗಾಗಿ ಅವ್ರ ಮನೆಯಿಂದ ಸೀರೆ ಉಟ್ಕೊ ಬಂದೆ ಇವತ್ತು. ನಮ್ಮನ ಹತ್ರ ಹೇಳಕ್ಕಿದ್ದಿತ್ತು, ನನ್ನೊಂಚೂರು ಬಿಡು ಅನ್ಕೊಂಡ. ಅವನಿಗಂತೂ ನನ್ನ ಮುಖವೇ ಕಾಣ್ತಿಲ್ಲ. ನಾನು ಎಷ್ಟು ಸಲ ಕೋಣೆಗೆ ಹೋದೆ, ಒಂದು ಸಲ ಡ್ರೆಸ್ ಮಾಡ್ಕೊಂಡು ತೋರಿಸ್ಕೊಂಡ್ಕೊಂಡು ಪಾಪಿ ಕೋಣೆ ಬಾಗಲೇ ತೆಗಿಲಿಲ್ಲ. ಅಪ್ಪಯ್ಯ 2,000 ರೂಪಾಯಿ ಕೊಟ್ಟಿರೋದ್ರ ಮೇಲೆ 1 ರೂಪಾಯಿ ಜಾಸ್ತಿ ಕೇಂದ್ರ ಕೊಡಲಿಲ್ಲ. ಎಂತಾರು ಮಾಡಿ ಮ್ಯಾನೇಜ್ ಮಾಡ್ಕೊ ಬರ್ಕಲ್ಲೇ. ನನ್ನ ಫ್ರೆಂಡ್ಸ್ ಎಲ್ಲ ಅಂತೂ ತುಂಬ ರಿಚ್ಚು, ಎಷ್ಟೆಷ್ಟು ಖರ್ಚು ಮಾಡ್ತಾರೋ ಏನೋ. ನಾನಿವತ್ತು ಫಸ್ಟ್ ಈ ಥರ ಓದ್ತಿದ್ದೆ ಅವರೊಟ್ಟಿಗೆಲ್ಲ. ಹೆಂಗತ್ತ ಏನೋ ಗೊತ್ತಿಲ್ಲ. ಕಾಂಬ ಬಸ್ಸಲ್ಲಿ ಹೋದರೆ ಎಲ್ಲ ನಗಾಡ್ತಾರೆ ಅವರೆಲ್ಲ. ಅವರಿಗೆಲ್ಲ ಏನು ಗಾಡಿ ಇಟ್ಕೊಂಡಿದ್ರು. ನಾನು ಅಪ್ಪನ ಹತ್ರ ಎಂತಾರ ಮಾಡಿ ಒಂದು ಸ್ಕೂಟಿ ಯಾರೋ ಕೊಡಿಸ್ಕೊಂಡು. ಯಾವುದೋ ಮಸ್ತ್ ಫಿಗರ್ ನಿಂತ್ಕೊಂಡಿದ್ದಲ್ಲ, ಏನೋ ಅದರಷ್ಟು ಕತೆ ಮಾತಾಡ್ಕೊತಾ ಇದೆ. ವಾವ್, ಮದುವೆ ಆದ್ರ ಮೇಲೆ ಒದ್ನಾಭನ ಹತ್ರನೇ ಕೊಡಿಸ್ಕಂತೆ ಸ್ಕೂಟಿ. ಬೇಡ ನನಗೆ ಬೈಕ್ ಓಡಿಸ್ಕೊಂತ ಆಸೆ ಇತ್ತು. ಅವನ ಬೈಕೆ ನಾನು ತಗೊಂಡ್ಕ ಹಾಗೆ ಓಡಿಸ್ಕೊಂಡು ಅವನ್ನೇ ಹಿಂದೆ ಕೂರಿಸ್ಕೊಂಡು ಹೋಗ್ತೆ ನಾನು. ಒಳ್ಳೆ ಮಜಾ ಇರುತ್ತೆ ಅಷ್ಟೊತ್ತಿಗೆ. ಮಚ್ಚ ಬಾರ್ಲೋ ರೇಕ್ಸೋಣ, ಒಳ್ಳೆ ಅಪರ್ಚುನಿಟಿ. ಹುಡುಗಿ ಯಾವಾಗಲೂ ಸಿಕ್ಕಲ್ಲ. ಅಯ್ಯೋ, ಈಗಳು ಬಸ್ ಹತ್ಕ ಗಲಾಟೆ ಮಾಡ್ತಾವಲ್ಲ ಅವೇ ಹುಡುಗ್ರಲ್ಲ ಇವು. ಲಾಸ್ಟಲ್ಲಿ ಸೀಟ್ರಲ್ಲಿ ಕೂತ್ಕೊಂಡು ಒಂದೇ ಸಮ ಕಿರ್ಚಾಡೋದು. ನನ್ನ ಹೆಸರು ಕೂಗ್ತಾ ಅವನು, ಆ ರೆಡ್ ಶರ್ಟ್ ಅವನು ಎಲ್ಲ ಹುಡುಗಿಯರ ಹೆಸರು ಕೂಗೋದು. ಏನು ಬುಲ್ಬುಲ್ ಮಾತಾಡಕ್ಕಿಲ್ವಾ? ಲೋಫರ್. ನಿಂಗೆ ಬೈದು ಬಿಟ್ರು ಕಣ್ಲಾ. ಬೈಲಿ ಅವರೆಲ್ಲ ಬೈದ್ರೆ ನಮಗೆಲ್ಲ ಒಂಥರ ಹೊಗಳದಂಗೆ. ಬಾರಲ್ಲ ವಿಚಾರಿಸ್ಕೊಳ್ಳೋಣ, ನೋಡೋಣ ಎಲ್ಲಿಗೆ ಹೋಗ್ತಾಳೆ. ಏನಮ್ಮ, ಯಾವ ಕಾಲೇಜು? ದಿನ ಅದೇ ಬಸ್ಸು, ಅದೇ ಸೀಟು, ಹಳೆ ಪರಿಚಯನೇ ಬಿಡು. ಅದು ಯಾಕೆ ಹಂಗೆ ಬೈತಿ? ನಾವೇ ನಿನಗೆ ಬೇರೆಯವರಾ? ಬೇಡ ಬಿಡ, ಜಾಸ್ತಿ ಮಾಡಬೇಡ. ಅದು ಆ ಲೆಕ್ಚರ್ ಇದ್ರಲ್ಲ, ಪದ್ಮನಾಭ ಲೆಕ್ಚರ್, ಅವ್ರ ಮನೆ ಇದ್ದೇನೋ ಫ್ಯಾಮಿಲಿ ರಿಲೇಟಿವ್ ಅಂದಂಗಿದ್ದಿತ್ತು. ಸುಮ್ಮನೆ ಯಾಕೆ ಬಿಡ. ನೀನು ದೊಡ್ಡ ಲೆಕ್ಚರ್, ಎಲ್ಲ ನೋಡಿರೋದು ಅವನದ್ದು. ನಾವು ಕಾಲೇಜೆಲ್ಲ ಮುಗಿಸಿ ವರ್ಷಗಟ್ಟಲೆ ಆಯಿತು. ಅವನು ಬರೀ ಕ್ಲಾಸಲ್ಲಷ್ಟೇ ಲೆಕ್ಚರ್. ನಾವು ಹಂಗಲ್ಲ, ಇಡೀ ಕಾಲೇಜೇ ನಮ್ಮದು. ನಾವು ಎಲ್ಲರೂ ಹೋಗ್ಬೋದು, ಎಲ್ಲರ ಬರ್ಬೋದು, ಯಾವ ಹುಡುಗಿರ್ನಾರು ಚುಡಾಯಿಸ್ಬೋದು. ಯಾವ ನನ್ನ ಮಗನಿಗೂ ಇಲ್ಲಿವರೆಗೂ ಧೈರ್ಯ ಬರಲಿಲ್ಲ ನಮ್ಮಿದು ನಿಂತ್ಕೊಳ್ಳೋಕ್ಕೆ. ನಾವು ಕಾಲೇಜ್ ಮುಗಿಸಿ ಗಲಾಟೆಗೆ ಕ್ಲಾಸ್ ರೂಮ್ ಒಳಗೆ ಹೋದ್ರೆ ಸಾಕು, ಎಲ್ಲ ಲೆಕ್ಚರ್ಸು ಬುಕ್ ಮುಚ್ಚಿಬಿಟ್ಟು ಸೀದಾ ಸ್ಟಾಫ್ ರೂಮ್ಗೆ ಹೋಗಿ ಕೂತ್ಕೋತಾರೆ. ಇವನು ಯಾವನ ಬಚ್ಚಂಗೆ ಎದುರ್ಕೋತಾರೆ. ಕಡೆನೇ ನೋಡ್ತಿಲ್ಲಲ್ಲ ಮಗ. ಬೀಳಿಲ್ಲ ಅಂದರೆ ನೋಡಿಸ್ಕೋಬೇಕು, ಬೀಳಿಲ್ಲ ಅಂದರೆ ಬೀಳಿಸ್ಕೋಬೇಕು. ಬಾರಲ್ಲೇ ಇಲ್ಲಿ ಹಣ್ಣಿನಂತ ಹುಡುಗಿ ಬಂತು ನೋಡು, ಏ ಬಾಲು, ಇದು ರಂಬೆ ಉರುಷಿ ಫ್ಯಾಮಿಲಿಯ ಬೆಡಗು ನೋಡು. ಓ ಬಾಲು, ದಿನ ರಸ್ತೆಯಲ್ಲಿ ಬಂದ್ರೆ ನೋಡು ಎಂತ ಬ್ಯೂಟಿ. ನೋಡು ಸಿಕ್ತು ನಮಗೆ ಇಂದು ಫ್ರೂಟಿ ಜ್ಯೂಸಿ. ಬುಲ್ಬುಲ್, ಈ ಸೀರೆ ಎಲ್ಲಿ ಸಿಕ್ತು? ಸಕ್ಕತ್ತಾಗಿದೆ ಕಲರ್. ಏಯ್, ಅಲ್ಲಿ ಬಿಗಿ ಹಿಡ್ದು ಮಾತಾಡ. ಎಂತ ಅನ್ಕೊಂಡಿದ್ದೆ ನೀನು? ಓಹ್, ಸಿಟ್ಟಲು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಬುಲ್ಬುಲ್. ಇದು ಬುಲ್ಬುಲ್ ಅಲ್ಲ, ಮೈನಾ. ಸಣ್ಣ ಫಿಗರ್. ಫಿಗರ್ ಸಣ್ಣದಾದ್ರು ಮಸ್ತ್ ಮಗ. ಅಯ್ಯೋ, ನಾನು ಯಾಕಾರ ಬಂದೇನೋ ಇವತ್ತು ಸೀರೆ ಉಟ್ಕೊಂಡು. ಅಮ್ಮ ಹೇಳಿದ್ಲು ಬೇಡ, ಸೀರೆ ಬೇಡ ಅನ್ಕೊಂಡು. ನೀವು ಬಾಯಿ ಹೆಂಗೆ ಮುಟ್ಸೋದೀಗ? ನಾನು ಎದ್ಕ ಮನೆ ಬದಿಗಾರ ಹೋಗ್ತಾ ಇಲ್ಲ. ಎಲ್ಲಿಗೆ ಹೋಗ್ತೆ ಗೊತ್ತು? ನಾನು ಔಟ್ ಆದ್ರೆ ಕೂಡಲೇ ಗ್ರೌಂಡಲ್ಲಿ ನೀನೇ ಎಲ್ಲ ನಗಾಡದ್ದು. ನನಗೆ ಸರಿ ನೆನಪಿತ್ತು ನನಗೆ. ಅವತ್ತಿಂದ ಒಂದಲ್ಲ ಒಂದು ದಿವಸ ನೀನು ನನ್ನ ಕೈ ಕಣ್ಕೊಂಡು ನಾನು ಯೋಚನೆ ಮಾಡ್ತಿದ್ದೆ. ಏಯ್, ದೂರ ಹೋಗ, ಎಂತ ಮಾಡ್ತಿದ್ದೆ? ದೂರ ಹೋಗ. ಅಯ್ಯೋ, ರೋಡಲ್ಲೆಲ್ಲ ಏನೇನೋ ಮಾಡೋದಕ್ಕೆ ಇದೇನು ಓಲ್ಡ್ ಫಿಲ್ಮ್ ಅಲ್ಲಮ್ಮ, ನಮ್ಮ ಕನ್ನಡ ಹಳೆ ಮೂವಿ ಅಲ್ಲ. ನಾವೆಲ್ಲ ಲೇಟೆಸ್ಟ್ ಸ್ಟೈಲ್ ಅವರು, ಲೇಟೆಸ್ಟ್ ಟ್ರೆಂಡ್ ಅವರು. ತೀರ ಸ್ಟೈಲ್ ನೋಡಮ್ಮ, ಗಾಡಿ ಹಾರಿಸೋದು. ಏನು ಸ್ಟೈಲ್ ಹುಡುಗಿದು. ಯಾರನ್ನ ವೇಟ್ ಮಾಡಕ್ಕೆ ಹೋಗ್ತಿರೋದು? ಯಾರಿಗೂ ವೇಟಿಂಗ್ ಕಣ. ದೇವ್ರೆ, ಎಂತ ಮಾಡೋದೀಗ ದೇವ್ರೆ? ಕಾಪಾಡಪ್ಪ ದೇವ್ರೆ. ದೇವರು ಬರಲ್ಲ, ಯಾರು ಬರಲ್ಲ ಇವಾಗ. ಏನಿಲ್ಲಮ್ಮ, ಒಂದು ಸ್ವಲ್ಪ ನಮ್ಮೊಟ್ಟಿಗೆ ಮಾತಾಡು ಅಷ್ಟೇ. ಅಲ್ಲಿ ಯಾರ್ಯಾರಿಗೂ ಚೇರ್ ಅಪ್ ಮಾಡ್ತಿ ಗ್ರೌಂಡಲ್ಲಿ, ನಮಗೆ ಮಾಡೋಕ್ಕಾಗಲ್ವಾ? ಒಂದು 10 ನಿಮಿಷ ನಮ್ಮೊಟ್ಟಿಗೆ ಮಾತಾಡಮ್ಮ ಅಷ್ಟೇ. ಸೀರೆ ಬಿಡ ನೀನು. ಸೀರೆ ಬಿಡು. ನಾನು ಎಂತ ಮಾಡ್ತೆ ಕಣಿಗೆ? ಬಿಡು. ಏನು ಮಾಡ್ತಿ? ಮಾಡಮ್ಮ, ನೀ ಮಾಡಲಿ ಅಂತಲೇ ನಾವು ಕಾಯ್ತಿರೋದು. ಮಾಡು.
ರಾಜ ರಾಜ ಬಂದ ನನ್ನ ರಾಜ ರಜಾ. ಬಾರ ಹೋಗೋಣ, ಅವಳು ಹುಡುಗ ಕಣ, ಲೆಕ್ಚರಲ್ಲನು ಇವನೇನ. ನಡಿ ನಡಿ ಹೋಗೋಣ, ಸುಮ್ಮನೆ ಯಾಕೆ. ಏಯ್ ಇನ್ನೊಂದಿನ ವಿಚಾರಿಸ್ಕೊತೀವಿ ನಿನ್ನ. ಏಯ್ ಬನ್ರ, ಎಲ್ಲಿಗೆ ಹೋಗ್ತಿದ್ದೀರಿ? ಬನ್ರ ಇಲ್ಲಿ. ಎಂತಕ್ಕೆ ಬಂದದ್ದ ಇಲ್ಲಿಗೆ? ಆ ದಿನವೂ ಇಲ್ಲಿಂದೇ ಬಸ್ಸಿಗೆ ಹೊತ್ತದ. ನಾ ಹೊತ್ತು ಸಾಮ. ಇವತ್ತು ರಜೆ ದಿವಸ ಎಂತದ? ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸಿಟಿಗೆ ಹೋಪ ಅಂತ ಮಾತಾಡ್ಕೊಂಡಿದ್ದಿತ್ತು, ಅದಕ್ಕೆ. ನೀಟಾಗಿ ಡ್ರೆಸ್ ಹಾಕೊಂಡ್ರೆ ಆತಿಲ್ಯಾ? ಈ ಸೀರೆ ಎಲ್ಲ ಉಟ್ಕೊಂಡು ಅದು ಎಂಥದ್ದು ತೋಳೆಲ್ಲ ಇಲ್ದಿದ್ದು ಬ್ಲೌಸ್? ಅದು ನನಗೆ ಇಷ್ಟ, ಅದಕ್ಕೆ. ಇಂಥದ್ದೆಲ್ಲ ಹಾಕ್ಬೇಡ ನೀನು. ಅದನ್ನೆಲ್ಲ ಹಾಕೊಂಡಿದ್ದಿದ್ರೆ ಆಟೋದೆಲ್ಲ ಕಾರಲ್ಲೋ ಹೋಯ್ಕು, ಇಲ್ಲ ಎಂತಾರ ಬೇರೆ ರೊಟ್ಟಿಗೆ ಹೋಯ್ಕು. ಇಲ್ಲಿ ಬಂದು ಒಬ್ಬಳೆ ನಿಂತ್ಕೊಂಡ್ರೆ ಬಸ್ ಸ್ಟ್ಯಾಂಡಲ್ಲಿ ಎಂತಾಯ್ತೀಗ? ಎಂತಾಯ್ತಾ? ಕಂಡಿಲ್ಲ ಇಷ್ಟ ತನಕ ಎಂತಾಯ್ತು ಅನ್ಕಂಡ? ಅಲ್ಲ, ನೀನೆಂತೂ ಕಾಣಲಿಲ್ಲ, ಅದಕ್ಕೆ ಇಲ್ಲಿ ಬಂದು ನಿಂತ್ಕೊಂಡೆ ಅಷ್ಟೇ. ಮರ್ಲು ನಿನಗೆ, ಅದಕ್ಕೆ ಹಿಂಗಿಂದೆಲ್ಲ ಮಾತಾಡೋದು. ನೀನೊಟ್ಟಿ ಮಾತಾಡೋಕೆ ಹೇಳನಲ್ಲ, ನಂಗೆ ಇಷ್ಟವೇ ಆತಿಲ್ಲ ಹಂಗೈ. ಇಷ್ಟೆಲ್ಲ ಆದಿದ್ರ ಮೇಲೆ ಗಾಡಿ ಅಂತ ನಿಲ್ಲಿಸ್ದೆ, ನಿಲ್ಸೋದು ಬೇಡದಿತ್ತಲ್ಲ. ಆ್ಯಸ್ ಎ ರೆಸ್ಪಾನ್ಸಿಬಲ್ ಪರ್ಸನ್ ನನ್ನ ಗಾಡಿ ನಿಲ್ಸೋದಷ್ಟೇ, ಗೊತ್ತಾಯ್ತಲ್ದ? ಹತ್ತೀಗ ಗಾಡಿ. ಇಲ್ಲ, ನಾ ಹತ್ತುದಿಲ್ಲ ಗಾಡಿ. ಮತ್ತೆ ಆಚೆಗೆ ಹೋದ್ರ ಮೇಲೆ ಇನ್ನೊಂದು ನಾಟಕ ಶುರು ಹಾಕೋದು ಬೇಡ ಇಲ್ಲಿ ಇವ್ರದ್ದೆಲ್ಲ. ಬತ್ತಿಯೇ ಇಲ್ಲೇ ನೀನೀಗ ಹೊತ್ತು ಸೀದಾ ಮನೆಗೆ ನಡಿ, ಎಲ್ಲಿಗೆ ಹೊಪ್ಪದು ಬೇಡ. ನಾನು ಎಲ್ಲಿಗಾರು ಹೋತೆ, ನಿಮ್ಗೇನು? ನಿಮ್ದೇನು ಜವಾಬ್ದಾರಿ ಅಲ್ಲ ಅಲ್ಲ. ನೀವು ಆಡೋದು ಕಂಡ್ರೆ ಹೆಂಡ್ತಿಗೆ ಹೇಳ್ದಂಗೆ ಇತ್ತಪ್ಪ. ನಿಲ್ದಿದ್ದು ಪಂಚಾಯತಿ ಎಲ್ಲ ಮಾತಾಡಬೇಡ. ನಿನಗೆ ಹಾಳು ಹರಟಿ ಎಲ್ಲ ನಂಗೆ ಕೇಳು ಪುರ್ಸೊತ್ತಿಲ್ಲ ನಿಂದು. ಸೀದಾ ನಡಿ ಈಗ ಮನೆಗೆ. ಫಸ್ಟ್ ಡ್ರೆಸ್ ಬದಲಾಯಿಸ್ಕೊಂಡು ಕಡೆಗೆ ಎಲ್ಲಿ ಬೇಕಾದ್ರೆ ಹೋಗು. ಗೊತ್ತಿಲ್ಲ ಅಂದರೆ ಎಂತ ಮಾಡ್ತೀರಿ ಈಗ? ಎಂತಕ್ಕೆ ಇಷ್ಟು ಹಠ ಮಾಡ್ತಿದ್ದೆ ನಂಗೆ ಅರ್ಥ ಆಗ್ತಿಲ್ಲಪ್ಪ. ಬತ್ತಿಯೇ ಇಲ್ಲೇ ಈಗ ಪೆಟ್ಟು ತಿನ್ಬೇಡ ನೀನು. ನೀನು ಎಷ್ಟು ಸಲ ಬಾಗಿಲು ತಟ್ಟದೆ, ಕೋಣೆ ಬಾಗಿಲು ಎಂತ ತೆಗಿಲಿಲ್ಲ? ಯಾಕಂದರೆ ನಾವು ಒಬ್ಬನೇ ಪಷ್ಟೊತ್ತಿ ಕೋಣೆ ಪಪ್ಪದು ಬೇಡ, ಯಾರು ಪಪ್ಪದು ಬೇಡ, ನಂಗೆ ಇಷ್ಟ ಆಗ್ತಿಲ್ಲ, ಅದಕ್ಕೆ ತೆಗಿಲಿಲ್ಲ. ನಿಂಗೊಬ್ಳಿಗೆ ಅನ್ಕೊಂಡಲ್ಲ, ನಾವು ಅನ್ನೊಂದ್ಸಲ ಅಮ್ಮನಿಗೂ ಬಾಗಿಲು ತೆಗಿತಿಲ್ಲ. ಈಗ ನಾನೇ ಬಾಗಿಲು ತಟ್ಟದನ್ಕ ಗೊತ್ತಲ್ದ ನಿಮಗೆ? ನಡಿಯ ಸುಮ್ಮನೆ ಮನೆಗೆ. ನೀವು ನನ್ನ ಕೈ ಇಟ್ಕೊಂಡ್ರಿಯಾ? ಥೂ, ನಿನ್ನ ಬರೀ ಇದೇ ಆಯ್ತು ನಿಂದು. ನಡಿ ಬಾ ಮನೆಗೆ ಹೋಪ. ಕಡೆ ನೀನು ಎಲ್ಲಿಗಾರು ಹೋಗು. ಒಂದು ಸತಿ ನೀನು ತಗೊಂಡೋಗಿ ನಿಮ್ಮ ಮನೆಗೆ ಬಿಟ್ಟರೆ ಮುಗೀತು, ನನ್ನ ಜವಾಬ್ದಾರಿ ಮುಗೀತು. ಇದನ್ನೊಂದು ಫಸ್ಟ್ ಮನೆಗೆ ಬಿಟ್ಟು ಬಂದ್ಕಂತೆ. ಈ ಹೆಣ್ಣಿನ ಅವತಾರ ಎಲ್ಲ ಚೇಂಜ್ ಮಾಡ್ಕೊಂಡು ಮಾಮೂಲಿ ಬಟ್ಟೆ ಹಾಕೊಂಡು ಎಲ್ಲಿಗಾರು ಹೋಯ್ಲಿ. ಮತ್ತು ನೀವೆಂತ ಕನ್ಫ್ಯೂಸ್ ಆಗ್ತಿತ್ತ? ಎಲ್ಲ ಕ್ಲಿಯರ್ ಮಾಡುವ. ಈಗೊಂಚೂರು ನೀವು ನಮ್ಮ ವೀಡಿಯೋ ಇಷ್ಟ ಆದ್ದಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿಬಿಟ್ಟಿನಿ ಅಕ್ಕ. ಹಾಗೆ ಹೊಸ್ದಾಗಿ ಕಂತಿದ್ದಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳಿ. ಇನ್ನೂ ಹೆಚ್ಚು ಜನ ನಮ್ಮ ವೀಡಿಯೋ ಕಂಡು ಪ್ರೋತ್ಸಾಹ ಕೊಡೀನಿ. ನಾನು ಮತ್ತೆ ಸಿಗ್ತಕ್ಕ ನಿಮಗೆ ಮನೆಯಲ್ಲೇ ಸಿಗ್ತೆ. ಇದು ನಂದು ಅಲ್ಲಿ ಬಿಸಾಡಿ ನಮ್ಮ ಮನೆ ಬದಿಗೆ ಹೋತೆ ನಾನು. ಕಡೆ ಸಿಗ್ತೆ ನಿಮ್ಗೆ ಅವನೊಟ್ಟಿಗೆ.